ಇವತ್ತು ನಮ್ಮ ಈ ಭಾರತದಲ್ಲಿ ಪ್ರತ್ಯೇಕವಾಗಿ ಇಡೀ ವಿಶ್ವದಲ್ಲಿ ಪ್ರಸಿದ್ಧವಾದ ನಮ್ಮ ಈ ಭಾರತದಲ್ಲಿ ವಿವಿಧ ಸಂಸ್ಕೃತಿ, ವಿವಿಧ ಭಾಷೆ ಹಾಗೂ ವಿವಿಧ ಕಲೆಗಳಿಂದ ಈ ಭಾರತ ದೇಶವು ಪ್ರಸಿದ್ಧವಾಗಿದೆ. ಎಲ್ಲ ಧರ್ಮದ ಜನರು ಪರಸ್ಪರ ಅಣ್ಣ ತಮ್ಮಂದಿರಾಗಿ, ಸಹೋದರರಾಗಿ ಪ್ರೀತಿ ಸಹಬಾಳ್ವೆಯಿಂದ ಬಾಳುತ್ತಿರುವ ಈ ಭಾರತ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಮಾಜಘಾತಕ ಶಕ್ತಿಗಳು ಪ್ರತ್ಯೇಕವಾಗಿ ಧರ್ಮದ ಹೆಸರಲ್ಲಿ ವಿವಿಧ ಧರ್ಮದ ನಡುವೆ ಒಂದು ಕಂದಕವನ್ನು ಸೃಷ್ಟಿಸಿದಂಥ ಒಂದು ವಾತಾವರಣವಾಗಿದೆ. ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಕ್ರೈಸ್ತರನ್ನು ಮುಖ್ಯವಾಗಿ ಗುರಿಯಾಗಿಟ್ಟುಕೊಂಡು ಕ್ರೈಸ್ತರಿಗೆ ವಿವಿಧ ರೀತಿಯಲ್ಲಿ ಅನ್ಯಾಯವಾಗುತ್ತಿರುವ ಸಂದರ್ಭ ಈ ದಿನಗಳಲ್ಲಿ ಹೆಚ್ಚಾಗಿದೆ. ಈಗಿನ ಒಂದು ವಿಷಯ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂಥದ್ದು ಪ್ರತ್ಯೇಕವಾಗಿ ಕ್ರೈಸ್ತ ಸಂಸ್ಥೆಗಳ ಮೇಲೆ, ಕ್ರೈಸ್ತ ಚರ್ಚುಗಳ ಮೇಲೆ ಹಾಗೂ ಕ್ರೈಸ್ತರ ಮನೆಗಳ ಮೇಲೆ ಕೆಲವು ಧಾರ್ಮಿಕ ಮತಾಂಧಿಗಳು ದಾಳಿಗಳನ್ನು ನಡೆಸಿ ಪ್ರತ್ಯೇಕವಾಗಿ ನಮ್ಮ ಮನಸ್ಸನ್ನು ನೋಯಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತೇವೆ. ದೇವರು ಅವರಿಗೆ ಕರುಣೆಯನ್ನು ನೀಡಲಿ. ಯಾಕೆಂದರೆ ಕ್ರೈಸ್ತ ಧರ್ಮ ಯಾರನ್ನು ದ್ವೇಷಿಸುವುದಿಲ್ಲ. ಕ್ರೈಸ್ತ ಧರ್ಮ ಪ್ರತ್ಯೇಕವಾಗಿ ಎಲ್ಲರಿಗೂ ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತದೆ. ಕ್ರೈಸ್ತ ಧರ್ಮದಲ್ಲಿ ಆ ಜಾತಿ, ಈ ಜಾತಿ, ಆ ವರ್ಗ, ಈ ವರ್ಗ ಎಂದಿಲ್ಲ. ಕ್ರೈಸ್ತ ಧರ್ಮದಲ್ಲಿ ಎಲ್ಲರೂ ಸಮಾನರಾಗಿ ನಾವು ಕಾಣುತ್ತೇವೆ. ಇವತ್ತು ಈ ಭಾರತದಲ್ಲಿ ನಾವು ವಿದ್ಯಾವಂತರಾಗಿದ್ದಾರಾದರೆ ಅದು ಕ್ರೈಸ್ತ ಧರ್ಮದಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಹೊರದೇಶದಿಂದ ಇಲ್ಲಿ ಮಿಷನರಿಗಳು ಬಂದು ಶಾಲೆಗಳನ್ನು ಆರಂಭಿಸಿದರು. ಕತ್ತಲಲ್ಲಿ ಇದ್ದಂಥ ಇಲ್ಲಿಯ ಜನರಿಗೆ ವಿದ್ಯಾರ್ಥಿಯನ್ನು ನೀಡಿ, ವಿದ್ಯಾಭ್ಯಾಸವನ್ನು ನೀಡಿ, ವಿದ್ಯೆಯನ್ನು ನೀಡಿ, ಶಾಲೆಗಳನ್ನು ತೆರೆದು, ಕಾಲೇಜುಗಳನ್ನು ತೆರೆದು ಆ ಸಂಸ್ಥೆಗಳಲ್ಲಿ ಎಲ್ಲ ಜಾತಿ ಧರ್ಮದವರಿಗೆ ವಿದ್ಯೆಯನ್ನು ಕೊಟ್ಟರು. ಈ ವಿದ್ಯೆಯನ್ನು ಪಡೆದಂಥ ಈಗಿನ ಈ ಜನರು ಅವರ ಒಂದು ಕೊಡುಗೆಯನ್ನು ಮರೆತಿದ್ದಾರೆ. ಇವತ್ತಿನ ಈ ನಮ್ಮ ಭಾರತದಲ್ಲಿ ಆಸ್ಪತ್ರೆಗಳಿರ್ಬೋದು, ಅನಾಥಾಶ್ರಮಗಳಿರ್ಬೋದು, ಶಾಲೆಗಳು ಇರ್ಬೋದು, ಎಲ್ಲೋ ನೀವು ನೋಡಿ, ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಅನೇಕ ಮಂದಿ ಜನರು ಕಲಿಯುತ್ತಾರೆ. ಆದರೆ ಇಲ್ಲಿಯೂ ನಮ್ಮ ಕ್ರೈಸ್ತ ಜನಸಂಖ್ಯೆ ಹೆಚ್ಚಾಗಲಿಲ್ಲ. ನಾವು ಭಾರತದಲ್ಲಿ 2% ಕಡಿಮೆ ಇದ್ದೇವೆ. ನಮ್ಮ ಸಂಸ್ಥೆಗಳಲ್ಲಿ ಎಷ್ಟೋ ಮಂದಿ ಕ್ರೈಸ್ತೇತರು ಕಲಿಯುತ್ತಿದ್ದಾರೆ. ಆದರೆ ಯಾರನ್ನು ನಾವು ಮತಾಂತರ ಮಾಡಿಲ್ಲ. ನಮ್ಮ 2% ಇದ್ದಂಥ ಈ ಜನಸಂಖ್ಯೆ ಕಮ್ಮಿ ಆಗಿದೆ ವಿನ ಜಾಸ್ತಿ ಆಗಲಿಲ್ಲ. ಆದುದರಿಂದ ನಾವು ಯಾರನ್ನು ಮತಾಂತರ ಮಾಡಿಲ್ಲ, ಮತಾಂತರ ಮಾಡುವುದೂ ಇಲ್ಲ. ಮತಾಂತರ ಮಾಡುವ ಕೆಲಸ ನಮ್ಮದಲ್ಲ. ನಮ್ಮದು ಕೆಲಸ ಪ್ರೀತಿ ಕೊಡುವುದು, ನಮ್ಮದು ಕೆಲಸ ಕ್ಷಮೆ ಕೊಡುವುದು, ನಮ್ಮದು ಕೆಲಸ ಪರರಿಗೆ ಸಹಾಯ ಮಾಡುವುದು. ವಿದ್ಯೆಯ ಮುಖಾಂತರ ಹಾಗೂ ಪ್ರೀತಿ ಸಿಗದವರಿಗೆ ಅನಾಥಾಶ್ರಮದ ಮುಖಾಂತರ, ಊಟ ತಿಂಡಿ ಸಿಗದವರಿಗೆ ವಿವಿಧ ಕೊಡುಗೆಗಳಿಗೆ ಮುಖಾಂತರ ನಾವು ಅವರನ್ನು ಆರೈಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದಾರೆ, ನಿನ್ನನ್ನು ಪ್ರೀತಿಸಿದಾಗೆ ಪರನನ್ನು ಪ್ರೀತಿಸು, ಅದೇ ಸ್ವರ್ಗ ಸಾಮ್ರಾಜ್ಯದ ಸುಗಮ ಹಾದಿ ಎಂದು ಹೇಳಿದ್ದಾರೆ. ಅದೇ ಹಾದಿಯಲ್ಲಿ ನಾವು ನಡೆಯುತ್ತೇವೆ. ಯಾರನ್ನು ದೂಷಿಸುವಂಥ, ಯಾರನ್ನು ತಿರಸ್ಕರಿಸುವಂಥ, ಯಾರನ್ನು ಮತಾಂತರ ಮಾಡುವಂಥ ಕೆಲಸ ಎಲ್ಲಿಯೂ ನಡೆಯುವುದಿಲ್ಲ, ಇನ್ನೂ ಸಹ ನಡೆಯಲಿಕ್ಕಿಲ್ಲ. ಯಾಕೆಂದರೆ ನಾವು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿರ್ಬೋದು, ನಮ್ಮ ಅನಾಥಾಶ್ರಮಗಳಲ್ಲಿರ್ಬೋದು, ನಮ್ಮ ವಿವಿಧ ಆಸ್ಪತ್ರೆಗಳಲ್ಲಿರ್ಬೋದು, ನಾವು ಸೇವೆ ಕೊಡುತ್ತೇವೆ ವಿನ, ನಾವು ಅವರಲ್ಲಿ ಯೇಸುವನ್ನು ಕಾಣುತ್ತೇವೆ ವಿನ ನಾವು ಯಾರನ್ನು ನಾವು ಮತಾಂತರ ಮಾಡುವುದಿಲ್ಲ. ಅದು ನಮ್ಮ ಕೆಲಸ ಅಲ್ಲ. ಸುಮ್ಮನೆ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ನಮ್ಮ ಮೇಲೆ ಕೆಟ್ಟ ಒಂದು ಅಭಿಪ್ರಾಯವನ್ನು ನೀಡುವಂಥ ಸಂದೇಶಗಳು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತವೆ. ಅದು ಖಂಡನೀಯ. ಅದು ನಾವು ಖಂಡಿಸುತ್ತೇವೆ. ದಯವಿಟ್ಟು ನಮ್ಮನ್ನು ಟಾರ್ಗೆಟ್ ಮಾಡಬೇಡಿ, ನಮ್ಮನ್ನು ತಿರಸ್ಕರಿಸಬೇಡಿ. ನಮ್ಮ ಸೇವೆಗಳನ್ನು, ನಾವು ಕೊಡುವಂಥ ಕೊಡುಗೆಗಳನ್ನು ನೀವು ಸ್ವಲ್ಪ ಅವಲೋಕಿಸಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳಿತಾಗುವುದು. ನಾವು ಭಾರತ ದೇಶದ ಪ್ರಜೆಗಳು. ನಾವು ಎಲ್ಲರೂ ನಾವು ಇಲ್ಲೇ ಹುಟ್ಟಿ ಬೆಳೆದವರು. ನಮ್ಮ ಅಪ್ಪಂದಿರು, ನಮ್ಮ ಅಜ್ಜಂದಿರು ಇಲ್ಲೇ ಹುಟ್ಟಿ ಬೆಳೆದಂಥವರು. ನಮ್ಮ ಈ ಮಣ್ಣಿನ ಮಕ್ಕಳು ನಾವು ನಮ್ಮ ದೇಶದವರೇ. ನಾವು ಬೇರೆಯವರಲ್ಲ. ನಾವು ದೇಶಕ್ಕೋಸ್ಕರ ಸೇವೆ ಮಾಡಲು, ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನು ಮುಡಿಪಾಗಲು ನಾವು ತಯಾರಿದ್ದೇವೆ. ಆದುದರಿಂದ ನಾವು ಯಾರನ್ನು ಮತಾಂತರ ಮಾಡುವುದಿಲ್ಲ. ಆದುದರಿಂದ ನಮ್ಮ ಧರ್ಮ, ನಮ್ಮ ಮತ, ನಮ್ಮ
ಜೀವನವನ್ನು ನಮ್ಮಷ್ಟಿಗೆ ನಡೆಸಲು ನೀವು ಬಿಟ್ಟುಕೊಡಿ. ಯಾಕೆಂದರೆ ಈ ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕರಿಗೆ ಜೀವಿಸುವಂಥ, ಅವರ ಧರ್ಮವನ್ನು ಪಾಲಿಸುವಂಥ, ಅದನ್ನು ಪ್ರಚಾರ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದೆ. ಆ ಅಧಿಕಾರದಲ್ಲಿ ನಮಗೆ ಬಾಳಲು ಬಿಡಿ. ಆದುದರಿಂದ ನಾವು ಯಾರನ್ನು ದ್ವೇಷಿಸುವುದಿಲ್ಲ, ನಾವು ನಿಮ್ಮೆಲ್ಲರನ್ನು ಪ್ರೀತಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಎಲ್ಲರನ್ನು ಆಶೀರ್ವದಿಸಲಿ, ಕರುಣಿಸಲಿ, ಮತ್ತು ಎಲ್ಲರೂ ಪ್ರೀತಿ ಸೌಹಾರ್ದತೆಯಿಂದ ಬಾಳಲು ದೇವರು ನಮಗೆ ಎಲ್ಲರಿಗೂ ಕೃಪಾ ಆಶೀರ್ವಾದಗಳನ್ನು ಕೊಡಲಿ ಎಂಬುದಾಗಿ ಹಾರೈಸುತ್ತೇನೆ. ಧನ್ಯವಾದಗಳು. So we are protesting against the anti-conversion bill which is passed on us and enforced on us. Also the attacks on the churches, and also for the equality, and we want peace, and they are telling us not to serve the society, which is our daily motive, being a Catholic and the Christian, and we are protesting against this with the peace. ಕ್ರೈಸ್ತರ ಅನುಯಾಯಿಗಳಾದ ನಮಗೆ ಇವತ್ತು ಅನ್ಯಾಯವಾಗುತ್ತಿದೆ. ನಾವು ಒಳ್ಳೆಯದನ್ನು ಮಾಡುವಾಗ ಈ ಒಳ್ಳೆಯದನ್ನು ಸ್ವೀಕರಿಸದೆ ನಮ್ಮ ಮೇಲೆ ನಾನಾ ಥರದ ಆರೋಪಗಳನ್ನು ಮಾಡಿ ನಮ್ಮ ಜೀವನದ ಮೇಲೆ ಕಷ್ಟದ ದಿನಗಳನ್ನು ತರುವ ಒಂದು ಹುನ್ನಾರ ನಡೆಯುತ್ತಾ ಇದೆ. ಸಮಾಜಕ್ಕೆ ನಾವು ಕ್ರೈಸ್ತರು ಕೊಟ್ಟ ಆ ಕೊಡುಗೆ ಯಾರಿಂದಲೂ ಊಹಿಸಲು ಅಸಾಧ್ಯ. ಶಾಂತಿ ಪ್ರಿಯರಾದ ನಮಗೆ ನಮ್ಮ ಚರ್ಚಿನ ಮೇಲೆ ಹಲ್ಲೆ ನಡೆಸಿ, ಕ್ರೈಸ್ತ ಬಾಂಧವರ ಮೇಲೆ ಹಲ್ಲೆ ನಡೆಸಿ, ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಮೇಲೆ ಹಾಕಿ ನಮ್ಮನ್ನು ನೋಯಿಸ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಕ್ರೈಸ್ತರು ಇವತ್ತು ಒಂದುಗೂಡಿ ಈ ಪ್ರತಿಭಟನೆಯನ್ನು, ಶಾಂತಿಯುತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಕೂಗು ಎಲ್ಲರಿಗೂ ಬೇಕು. ಸರ್ಕಾರ ನಮ್ಮ ಈ ಕೂಗನ್ನು ಆಲಿಸಬೇಕು, ಹಾಗೂ ಮುಂದೆ ನಮಗೆ ಒಳ್ಳೆಯದನ್ನು ಮಾಡಬೇಕು. ನಮ್ಮ ಮೇಲೆ ಇದ್ದ ಈ ಆರೋಪಗಳನ್ನು, ಅಲ್ಲಸಲ್ಲದ ಆರೋಪಗಳನ್ನು ಬಿಟ್ಟು ನಾವು ಶಾಂತಿ ಪ್ರಿಯರಾದ ನಮ್ಮ ಕ್ರೈಸ್ತರಿಗೆ ಶಾಂತಿಯಿಂದ ಬಾಳಲು ಬಿಡಬೇಕು ಎಂಬುದಕ್ಕಾಗಿ ಈ ಪ್ರತಿಭಟನೆಯನ್ನು ನಾವು ಮಾಡುತ್ತಾ ಇದ್ದೇವೆ.